ಖಿನ್ಯಾ ಎನೆಪೋಯ ಹೋಮಿಯೋಪತಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆ ಹಮ್ಮಿಕೊಂಡಿರುವ ವಿಕಸಿತ್ ಭಾರತ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಇಲಾಖೆಯ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ಆಯೋಜಿಸಿದ್ದ ರಂಗ್ ಕಲಾ ಕೆ ಸಂಗ್ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಸಂಯೋಜನಾ ಅಧಿಕಾರಿ ಡಾ ಅಶ್ವಿನಿ ಶೆಟ್ಟಿಯವರು ಮಾತನಾಡಿ, ಅಲ್ಪ ಸಮಯದಲ್ಲೇ ಉತ್ತಮವಾಗಿ ಯೋಜನೆಗೊಂಡ ಈ ಕಾರ್ಯಕ್ರಮ ಪ್ರಧಾನಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ. ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಯುವ ಸಮುದಾಯ ಬಲಿಷ್ಠವಾಗಬೇಕು ಎಂಬುದು ಅವರ ಆಶಯ. ಯುವಕರು ಸಂವಹನದಲ್ಲಿ ತೊಡಗಿಸಿಕೊಂಡು 60% ಜನರು ಭವಿಷ್ಯದ ಭಾರತದ ನಿರ್ಮಾತೃಗಳಾಗುತ್ತಿದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಹಿಂದೆ ಉಳಿಯುತ್ತಿರುವ ಪರಿಸ್ಥಿತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಅವರಿಗೆ ಪೂರಕವಾಗಿದೆ ಎಂದರು. I request all the students to participate, and today we have around 100 students are participating in this Viksit Bharat program, and I'm happy that you have come forward, and this is not only your drawing, you are expressing your views on Viksit Bharat. So that is what is evaluated today, and we have colleagues from Ministry of Culture who has given us an opportunity. We are given an opportunity for all our youths to participate in this event, and you have a cash prize as well. So this is just a motivation for all the students, and it is about educating students and empowering the youth on Viksit Bharat. ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದ ಯನಪೋಯ ಹೋಮಿಯೋಪತಿ ಕಾಲೇಜಿನ ಡೀನ್ ಡಾ ವಿಜೇಂದ್ರ ವಿ ಇಟಗಿಯವರು ಮಾತನಾಡಿ, ಕಲೆ ಮತ್ತು ಸಂಸ್ಕೃತಿಗೆ ಹೊಂದಿಕೊಂಡಂತೆ ರೂಪಿಸಲ್ಪಟ್ಟ ಕಾರ್ಯಕ್ರಮವಾಗಿದೆ. ಕೇರಳ ಹಾಗೂ ತಮಿಳುನಾಡಿನ ವಿದ್ಯಾರ್ಥಿಗಳು ತಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿದವರಾಗಿರುವುದರಿಂದ ಉತ್ತಮ ಆಸಕ್ತಿಯೊಂದಿಗೆ ಪಾಲ್ಗೊಂಡಿದ್ದಾರೆ. ರಂಗ್ ಕಲಾ ಕೆ ಸಂಘ್ ಕಾರ್ಯಕ್ರಮವು ಯುವ ಸಮುದಾಯಕ್ಕೆ ತಮ್ಮ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸಲು ಹಾಗೂ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅರ್ಥೈಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದರು. It's a great pleasure for all of us. Apart from our regular activities, this is one of the new thing and new aspect, and which is actually essential for all of us. It may be art or a culture, we have to involve. Today morning when they visited my office, I was so happy because the students also from Kerala state with the high culture and the state of temples, and the same way the Tamil Nadu is also the state of temples. I visited the Tamil Nadu as well as Kerala. So morning as I heard they are from Tanjavur, I was so happy to welcome them. It's a great honor for us that it's a beautiful place, and the art and the culture which is also till date it is developing so in a different way. By this the activity I can say as a doctor also I can say a simple diagram or a simple rangoli, whatever you draw, whatever you create for a day, the time spent on that, it will make you psychologically and physically as well as socially and spiritually, it will give a lot of energies. ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾರತ ಸರ್ಕಾರ ಸಂಸ್ಕೃತಿ ಇಲಾಖೆಯ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ಕಲಾವಿದ ಕುಮಾರೇಶನ್, ತಂಜಾವೂರು ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ಸಹ ಕಾರ್ಯದರ್ಶಿ ಸೆಂಥಿಲ್ ಭಾಗವಹಿಸಿದ್ರು. ಯನಪೋಯ ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಡಾ ವಿಷ್ಣು ಟಿಎಂ ಉಪಸ್ಥಿತರಿದ್ದರು. ಎನ್ಎಸ್ಎಸ್ ಸ್ವಯಂ ಸೇವಕಿ ಶೇಖಾ ನಿರೂಪಿಸಿದ್ರು. ಯನಪೋಯ ನ್ಯಾಚುರೋಪತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪೌಷ್ಟಿಕ ತಜ್ಞರು ಪೌಷ್ಟಿಕ ವಿಭಾಗದ ಡಾ ಅಜಿತ್ ಕೆ ವಂದಿಸಿದ್ರು. ಸೇವಾ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ರಾಷ್ಟ್ರೀಯ ಹಬ್ಬವಾಗಿ ಸೇವಾ ಪರ್ವವನ್ನು ಭಾರತ ಸರ್ಕಾರವು 2025 ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಆಯೋಜಿಸಿದೆ.
ಕಾರ್ಯಕ್ರಮದ ಉದ್ದೇಶ ವ್ಯಕ್ತಿಗಳು, ಸಮುದಾಯಗಳು, ಸಂಸ್ಥೆಗಳು ಮತ್ತು ಕಲಾವಿದರನ್ನು ಒಟ್ಟುಗೂಡಿಸಿ ಸಾಮಾಜಿಕ ಸೇವೆ, ಕಲೆ, ಸಂಸ್ಕೃತಿ ಮತ್ತು ನಾಗರಿಕ ಬದ್ಧತೆಯ ಸಮೂಹ ಆಚರಣೆಯನ್ನು ನಡೆಸುವುದು. 2040ರ ಹೊಸ್ತಿಲಲ್ಲಿ ವಿಕಸಿತ ಭಾರತ ಎಂಬ ಥೀಮ್ನಡಿ ಕಲಾ ಕಾರ್ಯಾಗಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಕುರಿತಾಗಿ ವಿದ್ಯಾರ್ಥಿನಿ ಸ್ನೇಹ ಮತ್ತು ಅಭಿಷೇಕ್ ಅಭಿಪ್ರಾಯವನ್ನು ಹಂಚಿಕೊಂಡರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದಳಕಟ್ಟೆ.